ಮಂಜೇಶ್ವರ ಗ್ರಾಮ ಪಂಚಾಯತ್ ಹೊಸಬೆಟ್ಟು ಗ್ರಾಮದ ವಾರ್ಡ್ ನಂಬರ್ 9ರ ವ್ಯಾಪ್ತಿಯಲ್ಲಿರುವ ಅಂಬೇಡ್ಕರ್ ಕಾಲೋನಿಯಿಂದ ಆದರ್ಶ ನಗರವನ್ನು ಸಂಪರ್ಕಿಸುವ ಸುಮಾರು 1.5 ಕಿಲೋಮೀಟರ್ ಅಂತರದ ಸಾರ್ವಜನಿಕ ರಸ್ತೆಯನ್ನು ಮುಚ್ಚುವ ಭೀತಿಯನ್ನ ಈ ಪ್ರದೇಶದ ನಾಗರಿಕರು ಎದುರಿಸುತ್ತಿದ್ದಾರೆ. ಭೂ ದಾಖಲೆ ಸರ್ವೆ ಪ್ರಕಾರ ಮಂಜೇಶ್ವರ ಗೋವಿಂದ ಪೈ ಕಾಲೇಜಿನ ಜಮೀನಿಗೆ ಒಳಪಟ್ಟ ಸ್ಥಳದಲ್ಲಿ ಈ ರಸ್ತೆ ಹಾದು ಹೋಗುತ್ತಿರುವ ಕಾರಣ ಸರ್ಕಾರಿ ಸ್ವತ್ತನ್ನು ಸಂರಕ್ಷಿಸಬೇಕಾದ ಅನಿವಾರ್ಯದಿಂದ ಈ ಜಮೀನಿನಲ್ಲಿ ರಸ್ತೆ ಹಾದು ಹೋಗಲು ಅನುಮತಿ ಇಲ್ಲದೆ ಇರುವುದರಿಂದ ಈ ರಸ್ತೆಗೆ ಶಾಶ್ವತ ತಡೆಗೋಡೆಗಟ್ಟಿ ಮುಚ್ಚುವ ತಯಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ತಯಾರಿ ನಡೆಸುತ್ತಿರುವುದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ರಸ್ತೆ ಅನಾದಿ ಕಾಲದಿಂದ ಇರುವಂತಹ ರಸ್ತೆಯಾಗಿದೆ. ನಮಗೆ ಇಲ್ಲಿ ತುಂಬ ಕಷ್ಟವಾಗ್ತದೆ. ಇಲ್ಲಿಂದ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಸಹ ಕಷ್ಟ. ಮತ್ತು ಇದನ್ನು ಸಹ ದಿಢೀರಾಗಿ ಬಂದ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಅದನ್ನು ತಡಿಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಪ್ರದೇಶದ ನಾಗರಿಕರ ಗ್ರಹಿಕೆಯ ಪ್ರಕಾರ ಸುಮಾರು 100 ವರ್ಷಗಳ ಹಿಂದೆಯೇ ಈ ರಸ್ತೆ ಇದ್ದು ಜಿಲ್ಲಾ ಪಂಚಾಯತ್, ಬ್ಲಾಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಈ ರಸ್ತೆಯ ಡಾಮರೀಕರಣಕ್ಕೆ ಹಾಗೂ ರಸ್ತೆಯ ಅಭಿವೃದ್ಧಿಗಾಗಿ ವಿವಿಧ ಇಲಾಖಾ ನಿಧಿಯನ್ನ ಬಳಸಿದ್ದಾರೆ. ಇದಲ್ಲದೆ ಈ ರಸ್ತೆ ಹಾದು ಹೋಗುವ ಬದಿಯಲ್ಲಿ ಮಳೆ ನೀರು ಸಂಗ್ರಹಕ್ಕೆ ಶಾಶ್ವತ ತಡೆಗೋಡೆ ಕಟ್ಟಿ ಬಂದ್ ನಿರ್ಮಿಸಲಾಗಿರುತ್ತದೆ. ಜೊತೆಯಾಗಿ ಪರಿಶಿಷ್ಟ ಕುಟುಂಬದ ಹುಡುಗ-ಹುಡುಗಿಯರ ಹಾಸ್ಟೆಲ್, ಕಣ್ಣೂರು ವಿಶ್ವವಿದ್ಯಾನಿಲಯದ ಮಂಜೇಶ್ವರ ಕ್ಯಾಂಪಸ್ 2 ದೈವಸ್ಥಾನಗಳಿಗೆ ಈ ರಸ್ತೆಯಲ್ಲಿಯೇ ಸಾಗಬೇಕಾಗಿದೆ. ಅಂಬೇಡ್ಕರ್ ಎಸ್ಸಿ ಕಾಲೋನಿ ಮತ್ತು ಆದರ್ಶ ನಗರ ಎಸ್ಸಿ ಕಾಲೋನಿಯನ್ನು ಒಂದು ಸಂಬಂಧಿಸುವಂಥ ಪ್ರಧಾನವಾದ ರಸ್ತೆ. ಇಲ್ಲಿ ಸಾಧಾರಣ ಒಂದು 30ಕ್ಕಿಂತ 40 ಕುಟುಂಬಗಳು ಈ ರಸ್ತೆಯಲ್ಲಿ ರಸ್ತೆಯ ಇಕ್ಕರದಲ್ಲಿ ವಾಸ ಮಾಡ್ತಾ ಇದೆ. ಇದಕ್ಕೆ ಈ ರಸ್ತೆಯನ್ನು ಯಾವುದೇ ಇಲಾಖೆಯಿಂದ ಬಂದ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ನಿರಂತರವಾಗಿ 35 ವರ್ಷಗಳ ಹಿಂದಿನಿಂದಲೂ ಈ ರಸ್ತೆ ಇಲ್ಲಿ ಜನರ ಇದನ್ನು ಉಪಯೋಗ ಮಾಡ್ತಾಯಿದ್ರು. ಈ ರಸ್ತೆಯನ್ನು ಯಾವುದೇ ರೀತಿಯಲ್ಲಿ ಬಂದ್ ಮಾಡಲಿಕ್ಕೆ ನಾವು ಪಂಚಾಯತ್ನ ಎಕ್ಸ್ ಮೆಂಬರ್ ಎಂಬ ನೆಲೆಯಲ್ಲಿ ಯಾವುದೇ ರೀತಿಯಲ್ಲಿ ನಾವು ಊರಿನ ಜನರೊಂದಿಗೆ ನಾವಿದ್ದೇವೆ. ಯಾವ ರೀತಿಯಲ್ಲಿ ಬಂದ್ ಮಾಡಲಿಕ್ಕೆ ನಾವು ಇದನ್ನು ಬಿಡುವುದಿಲ್ಲ, ಸತ್ಯಾಗ್ರಹಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳಿ. ಈ ರಸ್ತೆಯನ್ನ ಮುಚ್ಚುಗಡೆಗೊಳಿಸಿದ್ರೆ ಈ ಪ್ರದೇಶದ ನಾಗರಿಕರಿಗೆ ತಮ್ಮ ವಾಸ ಸ್ಥಳಕ್ಕೆ ಹೋಗಲು ಹಾಗೂ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಮಾತ್ರವಲ್ಲದೆ ಸತ್ತ ಹೆಣವನ್ನ ಕೂಡ ಸಾಗಿಸಲು ದಾರಿಯಿಲ್ಲದಂತಾಗಿದೆ. ಈ ಹಿನ್ನೆಲೆಯಲ್ಲಿ ರಸ್ತೆಯನ್ನ ಉಳಿಸಲು ಇಲ್ಲಿಯ ನಾಗರಿಕರು ಒಕ್ಕೊರಳಿನಿಂದ ಹೋರಾಟಕ್ಕಿಳಿದಿದ್ದಾರೆ. ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ? ಸಂಬಂಧಪಟ್ಟವರು ರಸ್ತೆ ಮುಚ್ಚುಗಡೆ ಯೋಜನೆಯಿಂದ ಹಿಂದೆ ಸರಿಯದೇ ಇದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯ ತೀವ್ರತೆಯನ್ನು ಹೆಚ್ಚಿಸುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. ರೆಹಮಾನುದ್ದೀನ್ ಅವರ ವಿ4 ನ್ಯೂಸ್ 24/7 ಮಂಜೇಶ್ವರ.